ಜಿಲ್ಲೆಗಳು ಉತ್ತರ ಮಾಡಬೇಕು ಅವರು ಮಾಪುಟ್ಟಿ ಕೊಡ್ತಾರೆ ರಂಡ ದೈವಗಳ ಆರಾಧನೆಗಳು ಆಯ್ತು ಕಡಲು ಬಹಳ ವಿಶೇಷವಾದದ್ದು ಅವನು ಉಳ್ಳೊಂದು ದೈವ ಹತ್ತಿರ ಬಂದಾಗ ಒಂದು ದಂಪತಿಗಳು ಕೊಟ್ಟಿಗೆ ಬಾಲ್ಯದಿಂದ ತಿಳ್ಕೊಂಡಿದ್ದಾರೆ ಮುಸ್ಲಿಂ ದಂಪತಿಗಳು ಅಲ್ಲಿಗೆ ಗೊತ್ತಿದ್ದಾಗ ಉಳ್ಳಾಕಲು ರಕ್ತ ನಿಂತಾಗ ಅಟ್ಲ ಎದುರು ಪೋಯ ಕೊಡ್ತಾರೆ ಸಂಗತಿ ಗೊತ್ತಿದ್ದಾಗ ಅక్కడ ಉಳ್ಳಾಕಲು ಕೂತು ದಾನ ಮಾಡಿ ಅಟ್ಲಲ್ಲಿ ಮಾಯ ಮಾಡ್ತಿದ್ದು ಅವಾಗ ಅಟ್ಲನ್ನ ಸಂಬಂಧಿಕರು ಮಾತ್ರ ಪ್ರಾರ್ಥನೆ ಮಾಡ್ತೇವೆ ಈ ದೈವ ಎಂತ ಮಾಡ್ತಿಲ್ಲ ಬೇರೆ ರೀತಿಯಾದ ಲೆಕ್ಕ ಅಂಡತ್ತಂತ ಅವಾಗ ದೈವ ಅಟ್ಲಿಗ ಅಭಯ ಕೊಟ್ಕೊಂಡು ಯಾರು ಈಗ ಆರಾಧನೆ ಕೊಟ್ಟ ಎಂಡ ಬಂದಿತ್ತು ಅక్కడ ಒಂದು ಮಕ್ಕಳಿಗೆ ಆರಾಧನೆ ಲೆಕ್ಕ ಮಾಡ್ತೇನೆ ಬಂದು ತನ್ನ ಸೇವೆಗೆ ಬಂದ ಅವರು ಮಾಪುಟ್ಟಿ ದೈವಗಳಿಗೆ ತನ್ನ ಸೇವೆಗೆ ದೈವವಾಗಿ ಮಾಡಿಕೊಂಡು ಮಾಪುಟ್ಟಿ ದೈವಗಳೆಲ್ಲ ಆರಾಧನೆ ಉಂಟು ಅಂತಾನೆ ಅವರ ಸಹಿತ ಮಾಪುಟ್ಟಿ ಧೂಮಾವಳಿ ಪಡ್ಕೊಂಡು ಆರಾಧನೆ ಉಂಟು ಭಾಗಮಂಡಳದ ಭಕ್ತರ ದೈವವು ಭಾಗಮಂಡಳಗಳು ಉಳ್ಳಾಕಲು ದೈವ ಲಕ್ಕದು ಬಂದಾಗ ಒಂದು ಬ್ಯಾಗಿ ಕೊಟ್ಟು ಬೈ ಹೋಗ್ಲಿಕ್ಕೆ ಆಡು ಉಂಟಾದ ಆಮೇಲೆ ಗೊತ್ತಾಗಿದ್ದೆ ಆಗ ದೈವದ ದೃಷ್ಟಿಗಳ ಗುರಿ ಅಥವಾ ದೈವ ಆಡಲು ಮಾಯ ಮಾಡಿಕೊಂಡು ಕೊಂಚ ಸಹಾಯಕ್ಕೆ ಆಡಲು ಆಡಲು ಕೊಂಡು ಅವಳು ಧೂಮಾವತಿ ದೈವದ ಆರಾಧನೆ ಅಂದ್ರೆ ಮಾಪುಟ್ಟಿ ಧೂಮಾವತಿ ಪಡ್ಕೊಂಡು ಹಾಕೊಂಡು ಆರಾಧನೆ ಉಂಟು ಅಂತಂದ್ರೆ ಅನೇಕ ಮುಸ್ಲಿಂಗಳು ಮುಗ್ರಿ ಪ್ರೋಗ್ರಾಮ್ ಉಂಟು ಅವು ಮುಸ್ಲಿಂ ಊಟ ಅಂತಂದ್ರೆ ಮಸ್ತ್ ಮುಸ್ಲಿಂಗಳು ಬಬ್ಬರಿಯ ಮುಸ್ಲಿಂ ಊಟ ತುಳುನಾಡಿನ ಬಹಳ ಪ್ರಸಿದ್ಧ ದೈವ ಮೂಲತಃ ಬಬ್ಬರಿ ಆಯ ಮೂಲತಃ ಮುಸ್ಲಿಂ ಅದೇ ಅಂತ ఆయన అమ్మేరు మొహమ్మద్ శ్రీకళ గ్యారేజ్ శ్రీకళ పడుతున్న జాతర ఉంటుంది కార్పొరేట్ సైడ్ ఉన్నారు ఆడ అనేక ముస్లిం నమ్మడ ఆరాధన కానీ ಜಾತಿದ ಗಡಿಯದು ಧರ್ಮದ ಗಡಿಯದು ದೇಶದ ಗಡಿಯುಂಡ ಭಾಷೆದ ಗಡಿಯುಂಡ ಭಾಷೆದ ಗಡಿಯ ನಮ್ಮ ತುಳುನಾಡಿನ ದೈವಾರಾಧನೆ ಗಿಜ್ಜಿ ದಯವಿಟ್ಟು ಬೆಟ್ಟದ ಮಿತ್ರರು ಗೊತ್ತಿಲ್ಲ ಅನೇಕ ಜನ ನಮ್ಮ ತುಳುನಾಡಿನ ಉಂಟು ದೈವವಾದ ನೆರೆಯುವುದು ಭಕ್ತಿ ನಾಯಕ ದೈವ ನಮ್ಮ ಸುತ್ತಮುತ್ತಲು ಭಕ್ತಿ ನಾಯಕ ದೈವ ಆರಾಧನೆಗಳು ಭಕ್ತಿ ನಾಯಕ ದೈವ ಮೂಲತಃ ಕೆಳದಿ ಚೆನ್ನಮಾಗಿ ಹಾಗೆ ಬಸಪ್ಪ ನಾಯಕ ದೈವವಾಗುತ್ತದೆ ಅನೇಕ ಅರಸರು ನಮ್ಮ ದೈವವಾಗುತ್ತದೆ ಕುಂಬಳದ ಜಯಸಿಂಹ ಅರಸೆ ದೇಶಿಕ ಉಂಟಾಕಲು ಪಡುವ ದೈವವಾದ ನಡೆಯುತ್ತದೆ ಅಂತಲೇ ಬೆಟ್ಟದ ವಿಷ್ಣು ಭಕ್ತಿಯ ಒಂದು ಕನ್ನಡ ಒಂದು ಆಣ ನೀಲಮುಖ ಪುರುಷ ದೈವ ದಂಪತಿಗಳ ಹುಟ್ಟಿನ ಆಣ ಹಾಗೆ ಸುಬ್ರಹ್ಮಣ್ಯದ ಕುಮಾರಧಾರ ನದಿ ಸುದಕ್ಕೆ ಮಾಯವಾದ ಕನ್ನಡ ದೈವವಾದ ನಡೆಯುತ್ತದೆ ಅಂತಲೇ ಬಹಳ ಆಶ್ಚರ್ಯ ಬ್ರಿಟಿಷರ ಕಾರಣಕ್ಕಿಂತ ಒಂದು ಸುಂದರವಾದ ನಮ್ಮ ತುಳುನಾಡಿನ ದೈವವಾದ ನಡೆಯುತ್ತದೆ ಆಯ್ತು ಕನ್ನಡ ಬೀರೆಯಿಂದ ಆರಾಧನೆಗಳು ಕಾಸರಗೋಡು ಅಮ್ಮಿಯಪ್ಪದ ಹೊಸಗಡೆ ಸುತ್ತಮುತ್ತ ಈ ಕನ್ನಡ ಬೀರ ದೈವದ ಆರಾಧನೆಗಳು ಆಯ್ತು ಮೂಲತಃ ಬ್ರಿಟಿಷ್ ಸುಬೇದಾರೆ ಅಂತ ಕನ್ನಡಿಗೆ ಬೆಟ್ಟದ ನಿಂತಿದ್ದಾರೆ ಅವರಲ್ಲಿ ಕೊಂಡಕಲೆ ಪಡುವ ದೇವಿ ಆರಾಧನೆ ಇರುವುದು ಆ ಬೆಟ್ಟದಲ್ಲಿ ಸಾಲ ಅನುದಾನ ಅದರಲ್ಲಿ ಜಪ್ತಿಗೆ ಬರ್ತದೆ ಅಂದ್ರೆ ಬ್ರಿಟಿಷರು ಬೆಟ್ಟ ಸುಬೇದಾರ ಮಕ್ಕಳು ಜಪ್ತಿ ಬಿಡ್ತಾರೆ ಆಗ ಇಲ್ಲಿ ಕಳ್ಕೊಂಡಿದ್ರು ಅದು ಬ್ರಿಟಿಷರ ಬಂದಾಗ ಭಕ್ತರು ಪೂಜೆ ಮಾಡ್ಕೊಂಡಿರ್ತಾರೆ ದೇವಿನ ಪೂಜೆ ಮಾಡ್ಕೊಂಡಿರ್ತಾರೆ ಬೆಟ್ಟದ ಬಿಡಲಿ ಹೋಗಿ ಬರ್ತಾರೆ 2 ಜನ ಭಕ್ತಿ ಮಾಡ್ತಾರೆ ಬರ್ತದೆ ಎಂದು ಆಯ್ತು ಭಕ್ತಿ ಮಾಡ್ತಾರೆ ಬರ್ತದೆ ಬಲೆ ಮಾಡ್ತಾರೆ ನಮ್ಮ ದೇವಿ ಮಾಡ್ತಾರೆ ಕಾಕೊಂಡು ಆಯ್ತು ಆಮೇಲೆ ಬಳಸಿಲ್ಲ ಅನ್ಕೊಂಡಿದ್ರು ನಮ್ಮ ತುಳು ಸಂಸ್ಕೃತಿಯ ಶ್ರೇಷ್ಠತೆ ಇದೆ ಭಕ್ತಿ ಮಾಡ್ತಾರೆ ಭಕ್ತನಾಗಲಿಲ್ಲ ಉಣ್ಣಿಯರ ಬಳಸಬೇಕು ಆಗ ಬಿಡಲಿ ಗಡ್ಡಿ ಇದೇ ಮಾಡಬೇಕು ಅಲ್ಲಿ ಉಣ್ಣಿಯರ ಬಳಸಬೇಕು ಗಂಜಿ ಕೊಂಡದ್ದು ಬಳಸುದು ಕೊಬ್ಬರಿ ಕೊಂಡೆಲ್ಲ ಉಳೈ ಕೊಟ್ಟರು ಆ ಕೊಟ್ಟರು ಅವರು ಒಂದು ಸುಬೇದಾರ ಹಿಂಚಿನಲ್ಲಿ ಗಪ್ಪಿ ಮಾಡ್ತಿದ್ದೆಲ್ಲ ಪಂಡದಪ್ಪರು ಅವಳೇ ಮಾಯವಾಗ ನಾನು ಒಂದು 5 ಕೋಟಿಂದ 10 ಬೈಕ್ ಕೊಟ್ಟೆ ಗಪ್ಪಿ ಮಾಡ್ತಿದ್ದೇನೆ ಆ ಮಾಯವಾಯಿನ ಸುಬೇದಾರೆ ಅವನು ಧೂಮಾವತಿ ದೈವದ ಸಾನ್ನಿಧ್ಯ ಸೇರಿದು ಕನ್ನಡ ಬೀರೆ ಪಡ್ಕೊಂಡು ಆರಾಧನೆ ಪಡೆಯುವುದಿದೆ ಅಂತ ಗಡ್ಡದ ಮಿಸಿದಾಗ ಅక్కడ ಮುಂದೆ ಕಟ್ಟು ಮಾತ್ರ ಕನ್ನಡ ಇರುತ್ತದೆ ಭಕ್ತಿ ನಾಯಕ ಬೈಸು ನಾಯಕ ಬಚ್ಚ ನಾಯಕ ಕರಿಯಣ್ಣ ನಾಯಕ ಮಾತ್ರ ಬೆಟ್ಟದ ಮಿತ್ರ ಬರ್ತದ
ಸಂಬಂಧಿಕರು ಮಾತ್ರ ಬರ್ತದೆ ಊರತ್ತೆ ಉಂಡು ನೆರೆ ಇದೆಯಲ್ಲಿ ಕೊಂಡತ್ತ ಎಲ್ಲ ಇದರ ಜೊತೆಗಳು ದಾರಾಂಡ ಮಾಡ್ಕೊಡೋದು ಪಂಜಿನ ದೈವದ ಕ್ಷಮೆ ನಡ್ಕೋಬೇಕು ಅಪ್ಪಗ ಪಂಜಿನ ದೈವ ಅಪ್ಪೆ ಕೊಡ್ಕೊಂಡು ಅಕ್ಕಳು ಆ ಸೂರ್ಯ ಚಂದ್ರ ಪುರಟ್ಟ ಎನ್ನುವ ಆರಾಧನೆ ಕೂಡ ಅಕ್ಕಳಿಗೆ ಗತಿ ಇದೆಲ್ಲ ಪುಟ್ಟಿ ತುಳುನಾಡದ ದೈವಗಳಾದ ಅಕ್ಕಳು ನೆನಪಿರೋದು ಅಭಯ ಕೊಡ್ತದೆ ಅಂತಲೇ ಆರೋಗ್ಯಭೂತ ಕುಂಡದ ತಿಳಿದಿರುವುದು ಆಯನ ಮೂಲತಃ ಅರಬ್ ದೇಶದ ಖರ್ಜೂರ ವ್ಯಾಪಾರಿ ನಮ್ಮ ದೇಶದ ಮೂಲಕ ಆರೋಗ್ಯದ ಒಂದು ಮಾರಾಟ ಮಾಡುವ ವ್ಯಾಪಾರ ವ್ಯವಹಾರ ನಡೆಸಿರುತ್ತೇವೆ ಆಯನ ಖರ್ಜೂರ ವ್ಯಾಪಾರಿ ಒಂದು ದಿನ ಆಯ ಖರ್ಜೂರ ವ್ಯಾಪಾರ ಮಾಡುವ ದಿನ ಒಂದು ಗಾಡಿಗೆ ಬಂದಾಗ ಒಂದು
ಲಿಪಿ ಎಂದು ಲೆಕ್ಕವಿದೆ. ತುಳುನಾಡು ಪ್ರಾಚೀನ ಕಾಲದ ತುಳು ಸಾಹಿತ್ಯ ರಚನೆ ಆಗ್ತಿದ್ದಿ, ತುಳು ಬರವಣಿಗೆ ಇರ್ತಿದ್ದಿ. ಅಂದ್ರೆ ಇಷ್ಟೇ ಇಚ್ಛೆಯನ್ನು ಪಡೆದಾಗುದಿ 6 ಪ್ರಾಚೀನ ಕೃತಿಗಳು ತುಳು ಮಹಾಭಾರತ, ತುಳು ರಾಮಾಯಣ, ತುಳು ಭಾಗವತ, ತುಳು ಕರ್ಣಪರ್ವ, ತುಳು ದೇವಿ ಮಹಾತ್ಮೆ, ಕಾವೇರಿ ಮಹಾತ್ಮೆ ಪಂಪನ 6 ಕೃತಿಗಳು ಸುಮಾರು 17-14ನೇ ಶತಮಾನಗಳಲ್ಲಿ ತುಳು ಕೃತಿಗಳು ತಿಳಿದು ಈ ಕೃತಿಗಳು ತಿಗಳಾರಿ ಪಂಪದಲ್ಲಿ ಲಿಪಿತ ಬರೆದರು. ತುಳು ಭಾಷೆ ತಿಗಳಾರಿ ಲಿಪಿತ ಬರೆದರು. ಅಂದ್ರೆ ಈ ತಿಗಳಾರಿ ಲಿಪಿತ 15,000 ಜಾಸ್ತಿ ಗ್ರಂಥಗಳು ಉಳ್ಳ ಅಂಡ್ ಆ ಗ್ರಂಥಗಳು ಸಂಸ್ಕೃತದ ಗ್ರಂಥಗಳು. ಈ ತಿಗಳಾರಿ ಲಿಪಿ ಪಂಡ ಆಯ್ತು ಭಾರತ ಪಂಡ ತಿಗಳರ ಆರ್ಯ ಲಿಪಿ ಪಂಡರು ತಿಗಳಾರಿ ಪಂಡನ ಪುನರ್ನ್ನು ಪಡೆದರು. ತಿಗಳರ ಪಂಡ ನಮ್ಮ ಒಂದು ಮಕ್ಕಳು ತಮಿಳರನ್ನು ತಿಗಳರನ್ನು ಲೆಕ್ಕುವುದು. ನಮ್ಮ ಊರುಗಳು ವಿಶೇಷವಾದ ಕಾಸರಗೋಡು, ದಕ್ಷಿಣ ಕನ್ನಡ ಜಿಲ್ಲೆ, ಮಲೆನಾಡು, ಶಿವಮೊಗ್ಗ, ಕೆಳದಿ, ಇಂಚಿನ ಹಿಡಿದು ತಂಜಾವೂರು, ಕುಂದಗೋಳವು ವೇದಾಧ್ಯಯನ ಮಾಡುವ ಅಗ್ರಾಣಿಯ ಹೋಗುತ್ತಿರು. ಅವರು ತಮಿಳರು ಅಲ್ಲಿಗೆ ತಮಿಳು ಬರೆಯರ ತಮಿಳು ಲಿಪಿ ಇದ್ದರು, ಬ್ರಾಹ್ಮಿ ಲಿಪಿ ಒರಿಜಿನ್ ಆಗ್ತದ. ಆಗ ಸಂಸ್ಕೃತ ಬರೆಯರ ತಮಿಳು ಲಿಪಿ ಹಾಕುದಿ